ಮಂಗಳೂರು ವಿಧಾನಸಭಾ ಕ್ಷೇತ್ರದ ಸೋಮೇಶ್ವರ ಪುರಸಭೆ ವ್ಯಾಪ್ತಿಯ ಸಂಕೊಲಿಗಿಂದ ಸಮುದ್ರ ಬೀಚ್ ಕಡೆ ಹೋಗೋ ರಸ್ತೆಯನ್ನು ಕಾಂಕ್ರೀಟೀಕರಣಗೊಳಿಸಲಿಕ್ಕೆ ಈ ಭಾಗದ ಜನಪ್ರಿಯ ಶಾಸಕರು ಕರ್ನಾಟಕ ವಿಧಾನಸಭೆಯ ಸಭಾಧ್ಯಕ್ಷರಾದಂಥ ಸನ್ಮಾನ್ಯ ಡಾಕ್ಟರ್ UT ಖಾದರ್ ಅವರು 80 ಲಕ್ಷದ ಒಂದು ಎಸ್ಟಿಮೇಟ್ ಈಗಾಗಲೇ ತಯಾರು ಮಾಡಿಕೊಂಡು ಈ 80 ಲಕ್ಷದ ಎಸ್ಟಿಮೇಟಲ್ಲಿ ಈಗಾಗಲೇ 40 ಲಕ್ಷವನ್ನು ಅನುದಾನವನ್ನು ಬಿಡುಗಡೆಗೊಳಿಸಿದ್ದಾರೆ. ಈ ಒಂದು ರಸ್ತೆಯ ಕಾಂಕ್ರೀಟೀಕರಣಕ್ಕೆ ಮತ್ತು ಇದನ್ನು ಭಾಳ ಚೆನ್ನಾಗಿ ಮಾಡಬೇಕು ಎಂಬ ದೃಷ್ಟಿಯಲ್ಲಿ ಇಟ್ಕೊಂಡು ಅಗಲೀಕರಣ ಆಗಬೇಕೆಂಬ ಮಾಹಿತಿಯನ್ನು ನಿನ್ನೆ ತಾನೇ ನನಗೆ ಅವರು ಫೋನ್ ಮಾಡಿ ಹೇಳಿದ್ದಾರೆ. ಸಂಬಂಧಪಟ್ಟವರಿಗೆ ತಿಳಿಸಿ ಇದು ರಸ್ತೆ ಅಗಲೀಕರಣ ಮಾಡಬೇಕು ಮತ್ತು ಕ್ರಮ ಈ ರಸ್ತೆ ಯಾವಾಗ ಮಾಡುವಾಗ ಕೆಲಸದವರು ಯಾವ ರೀತಿ ಕೆಲಸ ನಿರ್ವಹಿಸ್ತಾರೆ ಎಂಬುದನ್ನು ಕೂಡ ವಾಚ್ ಮಾಡಬೇಕು. ಕಾಂಟ್ರಾಕ್ಟರ್ ಗುತ್ತಿಗೆದಾರರು ನಿಮ್ಮ ಪರಿಚಯದವರಿರಲಿ ಇನ್ನೊಬ್ಬರು ಪರಿಚಯದವರಿರಲಿ ಅದನ್ನು ಮುಲಾಜಿಗೇನು ಹೋಗದೆ ಒಳ್ಳೆಯ ರೀತಿಯಲ್ಲಿ ಕೆಲಸ ನಿರ್ವಹಿಸುವಂತೆ ನೀವೆಲ್ಲ ನೋಡಿಕೊಳ್ಬೇಕು ಅಂತ ಹೇಳಿಕೊಂಡು ಇದಕ್ಕೆ ಒಂದು ಇವತ್ತು 40 ಲಕ್ಷದ ಅನುದಾನವನ್ನು ಒದಗಿಸಿಕೊಟ್ಟಿದ್ದಾರೆ. ಈ ಭಾಗದ ಸೋಮೇಶ್ವರ ಪುರಸಭೆಯ ಎಲ್ಲ ಜನರ ಪರವಾಗಿ ನಾನು ಅವರನ್ನು ಅಭಿನಂದಿಸ್ತಿದ್ದೇನೆ. ಇನ್ನು ಅನೇಕ ಅವರ ಕ್ಷೇತ್ರದಲ್ಲಿ ಬೇಕಾದಷ್ಟು ಕಾಮಗಾರಿಗಳನ್ನು ಅವರು ಸ್ಪೀಕರ್ ಆದಮೇಲೆ ಮಾಡಿದ್ದಾರೆ. ಕೋಟಿಗಟ್ಟಲೆ ಗ್ರ್ಯಾಂಟನ್ನು ಈ ಕ್ಷೇತ್ರಕ್ಕೆ ತಂದುಕೊಟ್ಟಿದ್ದಾರೆ. ಇನ್ನೂ ಕೂಡ ಹೆಚ್ಚಿನ ಮೊತ್ತವನ್ನು ಈ ಕ್ಷೇತ್ರದಲ್ಲಿ ತೆಗೆದುಕೊಂಡು ಇದೊಂದು ರಾಜ್ಯದಲ್ಲಿ ಒಂದು ಮಾದರಿಯ ಕ್ಷೇತ್ರವಾಗಿ ಪರಿಗಣಿಸುವಂತೆ ನಾವು ಅದರಲ್ಲೂ ಒಂದು ಮಾತು ಅವರು ಕ್ಲಿಯರ್ ಕಟ್ ಹೇಳಿದ್ದಾರೆ. ಇವತ್ತಿನ ಈ ಕಾರ್ಯಕ್ರಮಕ್ಕೆ ಎಲ್ಲರನ್ನೂ ಕರಿಬೇಕು. ಅದು ಪಂಚಾಯತಿನ ಪುರಸಭೆಯ ಅಧ್ಯಕ್ಷರು ಉಪಾಧ್ಯಕ್ಷರು ಯಾರಿದ್ದಾರೆ, ಈ ಭಾಗದ ಕೌನ್ಸಿಲರ್ಸ್ ಯಾರಿದ್ದಾರೆ, ಮತ್ತು ಇಲ್ಲಿ ಸಾಮಾಜಿಕ ಕಾರ್ಯಕರ್ತರು ಯಾರಿದ್ದಾರೆ, ಅದಲ್ಲದೆ ಎಲ್ಲ ಸಮಾಜಕ್ಕೆ ಸೇರಿದ ಗಣ್ಯರನ್ನು ಕಿಶೋರ್ರವರನ್ನು ಮತ್ತು ಬೋವಿ ಸಮಾಜದವರನ್ನು ಮುಸ್ಲಿಂ ಸಮಾಜದ ದರ್ಗಾದವರನ್ನು ಇಬ್ಬರನ್ನು ಕೂಡ ಕರೆದು ಒಳ್ಳೆಯ ರೀತಿಯಲ್ಲಿ ಕೆಲಸ ಪ್ರಾರಂಭ ಮಾಡಬೇಕು, ಒಳ್ಳೆಯ ಒಳ್ಳೆಯ ರೀತಿಯಲ್ಲಿ ಆಗಬೇಕು ಅಂತ ಹೇಳಿಕೊಂಡೊಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅದೇ ಪ್ರಕಾರ ನಾವು ಇವತ್ತು ಈ ಕಾರ್ಯಕ್ರಮವನ್ನು ಇಲ್ಲಿ ನೆರವೇರಿಸಿದೆ. ಎಲ್ರಿಗೂ ಇದರ ಬಗ್ಗೆ ನನ್ನೊಂದು ಅಭಿಪ್ರಾಯ, ತಾವು ಕೆಲಸ ನಿರ್ವಹಿಸುವಂಥ ಸಂದರ್ಭದಲ್ಲಿ ಸಾರ್ವಜನಿಕರು ಈ ಪರಿಸರದ ಜನರು ತಾವೆಲ್ಲ ಒಳ್ಳೆಯ ರೀತಿಯಲ್ಲಿ ಸಹಕರಿಸಬೇಕು. ಗುತ್ತಿಗೆದಾರರಿಗೆ ನೀವು ಸಹಕಾರ ಮಾಡದಿದ್ದರೆ ಅವರು ಅರ್ಧ ಮಾಡಿಕೊಂಡು ಕೆಲಸನ ಕ್ಲಿಯರ್ ಇದಾಗದಿದ್ದರೆ ಭಾಳ ಕಷ್ಟ ಆಗ್ತದೆ. ಕಾಂಕ್ರೀಟೀಕರಣ ಆದ ಮೇಲೆ 20 ದಿವಸ ಕಡ್ಡಾಯವಾಗಿ ಆ ರಸ್ತೆಯ ಕ್ಯೂರ್ ಮಾಡುವಂಥ ಸಂದರ್ಭ ತಾವೆಲ್ಲ ತಾಳ್ಮೆ ವಹಿಸಿಕೊಂಡು ಏನು ಕಷ್ಟಗಳಿದ್ರೂ ಕೂಡ ನಾವು ಸ್ವಲ್ಪ ಒಂದು 10 ದಿವಸ ಜಾಸ್ತಿ ಸ್ವಲ್ಪ ತಾಳ್ಮೆ ವಹಿಸಿಕೊಂಡು ನಾವು ಕೆಲಸ ಮಾಡಿದರೆ ಮುಂದಿನ ಜೀವನದಲ್ಲಿ ಈ ರಸ್ತೆ ಒಂದು ಉತ್ತಮ ರಸ್ತೆಯಾಗಿ ಸಮುದ್ರದ ಬದಿ ತನಕ ಹೋಗೋ ತನಕ ರಸ್ತೆ ಒಳೊಂದು ಇಡೀ ಜನ ಪ್ರಶಂಸಿಸುವಂಥ ಈ ರಸ್ತೆ ಆಗಲಿ ಅಂತ ಈ ಸಂದರ್ಭದಲ್ಲಿ ಶುಭ ಹಾರೈಸಿ ನನ್ನ ಮಾತುಗಳನ್ನ ಮುಕ್ತಾಯಗೊಳಿಸಿ. ಸೋಮೇಶ್ವರ ಪುರಸಭಾ ವ್ಯಾಪ್ತಿಯಲ್ಲಿ 20ನೇ ವಾರ್ಡ್ ಮತ್ತು 19ನೇ ವಾರ್ಡ್ 18ನೇ ವಾರ್ಡ್ ಹಾಗೂ 21ನೇ ವಾರ್ಡನ್ನು ಹಾದುಕೊಂಡು ಹೋಗುವಂಥ ಈ ಒಂದು ಸುಸಜ್ಜಿತವಾದ ಒಂದು ರಸ್ತೆಗೆ ನಮ್ಮ ಜನಪ್ರಿಯ ಶಾಸಕರಾದಂತಹ UT ಖಾದರ್ ಅವರು ಫಿಶರೀಸ್ ಇಲಾಖೆ ಮುಖಾಂತರ ನಮಗೆ 80 ಲಕ್ಷವನ್ನು ಒದಗಿಸಿಕೊಟ್ಟಿದ್ದು ಈಗ ತಾನೇ 40 ಲಕ್ಷ ರೂಪಾಯಿ ಈಗ ತಾನೇ ಬಿಡುಗಡೆಯಾಗಿದೆ. ಈ ಸಂದರ್ಭದಲ್ಲಿ ನಾನು ಅವರನ್ನು ತುಂಬ ಹೃದಯದಿಂದ ನಾನು ಅಭಿನಂದಿಸುತ್ತಾ ಇನ್ನು ಮುಂದೆಯೂ ಸಹ ಅವರು ನಮಗೆ ಈಗಾಗಲೇ ಹಲವಾರು ಬಗೆಯಲ್ಲಿ ನಮಗೆ ಈ ಅನುದಾನವನ್ನು ಕೊಟ್ಟಿದ್ದಾರೆ. ಈಗ ತಾನೇ ಇಲ್ಲಿ ಒಂದು 50 ಲಕ್ಷದ ರೂಪಾಯಿದ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಮತ್ತು ಇದನ್ನು ಒಂದು ಟೆಂಡರ್ ಆಗಿದೆ. ಈಗ ಒಂದು ವಾರದಿಂದ ಒಂದು 15 ದಿವಸದಲ್ಲಿ ಅದರ ಕೆಲಸವು ಆರಂಭವಾಗಲಿದೆ. ಮತ್ತೊಂದು ಏನಂತ ಹೇಳಿದರೆ ಈಗ ಈ ರಸ್ತೆಯನ್ನು ಅವರು ಯಾವ ರೀತಿ ಒಂದು ರೂಪುರೇಷೆಯನ್ನು ಸಹ ರೆಡಿ ಮಾಡಿ ನಮಗೆ ಕೊಟ್ಟಿದ್ದಾರೆ. 2 ಕೌಲಾಗಿ ಇಲ್ಲಿ ಒಂದು ರಿಂಗ್ ಆಗಿ ಮತ್ತೆ ಒಂದು ತೋಡು ಮತ್ತು ಅದಕ್ಕೆ ಒಂದು ಫುಟ್ಪಾತಿನ ವ್ಯವಸ್ಥೆಯನ್ನು ಮಾಡಿ ಕೊಡಬೇಕು ಅಂತ ಹೇಳಿ ಇವತ್ತು ಬೆಳಿಗ್ಗೆ ಸಹ ಅವರು ನಮಗೆ ಫೋನ್ ಮಾಡಿ ತಿಳಿಸಿರುತ್ತಾರೆ. ಅದೇ ಥರ ಮಾಡಬೇಕು ಅಂತೇಳಿ ಇಂಜಿನಿಯರಿಗೂ ಸಹ ಹೇಳಿದ್ದಾರೆ. ಇದು ಒಂದು ಈ ಭಾಗದ ಈ ಉಚ್ಚಿಲ್ ಮತ್ತು ಬಟ್ಟಪ್ಪಾಡಿ ಹಾಗೂ ಪೆರಿಬೇಲಿಗೆ ಹೋಗುವಂಥ ಒಂದು ಜನನಿಬಿಡ ರೋಡ್ ಆಗಿರುತ್ತದೆ. ಇದನ್ನು ಅವರು ಮನಗೊಂಡು ನಮಗೆ 1 ವರ್ಷದ ಹಿಂದೆಯೇ ಈ ಒಂದು ಇದಕ್ಕೆ ಅನುದಾನವನ್ನು ಬಿಡುಗಡೆ ಮಾಡಿರ್ತಾರೆ. ಅದು ಸ್ವಲ್ಪ ಡಿಲೇ ಆಯಿತು. ಈ ಇವತ್ತಿಗೆ ಅದು ಸಂಪೂರ್ಣವಾಗಿ ಒದಗಿ ಬಂತು ಅಂತ ಹೇಳೋದಕ್ಕೆ ನಾನು ಇಚ್ಛೆಪಡ್ತಾ ಇದ್ದೇನೆ. ಮತ್ತೊಂದು ಯಾಕೆಂತ ಹೇಳಿದರೆ ಇಲ್ಲಿ ಕೆಲಸ ನಡೆಯುವ ಸಂದರ್ಭದಲ್ಲಿ ಹಾಗೂ ಈ ರೈಲ್ವೆ ಟ್ರ್ಯಾಕಿಂದ ಮುಂದೆ ಹೋಗಿ ಎಂಡಿಗೆ ಅಲ್ಲಿ ಒಂದು ಕೌಲು ಹೊಡೆಯುತ್ತಿದೆ. ಅಲ್ಲಿ ತನಕ ನಮಗೆ 80 ಲಕ್ಷ ರೂಪಾಯಿಯನ್ನು ಅವರು ಒದಗಿಸಿಕೊಟ್ಟಿದ್ದಾರೆ. ಈ ಕೆಲಸವನ್ನು 1ನೇ ಹಂತದ ಕೆಲಸಕ್ಕಾಗಿ ಈಗ ಆರಂಭವಾಗಿದೆ. ದಯವಿಟ್ಟು ಈ ಊರಿನ ಎಲ್ಲರೂ ಸೇರಿ ನಮಗೆ ಈ ಒಂದು ಸಹಕಾರವನ್ನು ಕೊಡಬೇಕಂತ ಹೇಳಿದರೆ ಒಂದೇ ಮಾತು ಅಂತ ಹೇಳಿದರೆ ಈಗ ಕೆಲಸ ಆಗುವ ಸಂದರ್ಭದಲ್ಲಿ ನಮಗೆ ಕಾಂಟ್ರಾಕ್ಟ್ ಅವರಿಗೆ ಒಂದು ಸಹಕಾರ ಕೊಟ್ಟು ಗಾಡಿ ಹೋಗುವ ಈ ಒಂದು 10 ದಿವಸ ಒಂದು ಸಹಕಾರ ಕೊಟ್ಟರೆ ನಿಮಗೆ 20 ವರ್ಷದ ಬಾಳಿಕೆ ಹೆಚ್ಚಾಗ್ತದೆ ಅಂತ ಹೇಳ್ತಾ ಈ ಒಂದು ಅವಕಾಶಕ್ಕಾಗಿ ನಾನು ಎಲ್ಲರನ್ನು ವಂದಿಸ್ತಾನೆ ಮಾತನಾಡ್ತೇನೆ.
ಸೋಮೇಶ್ವರ ಪುರಸಭೆಯ ವ್ಯಾಪ್ತಿಯ ಇಲ್ಲಿ 21ನೇ ವಾರ್ಡ್ನಲ್ಲಿ ಇದೀಗ ಇವತ್ತು ಮಾನ್ಯ 19, 21ನೇ ವಾರ್ಡಿನ ಇಲ್ಲಿ ಬಹಳ ಖುಷಿಯ ವಿಷಯ, ಒಂದು ಬಹಳ ದೊಡ್ಡ ಮೊತ್ತದ ಅನುದಾನವನ್ನು ನಮ್ಮ ಮಾನ್ಯ ಶಾಸಕರು ಮೀನುಗಾರಿಕೆ ಇಲಾಖೆಯಿಂದ ನಮಗೆ ಒದಗಿಸಿಕೊಟ್ಟಿದ್ದಾರೆ. ಸುಮಾರು 80 ಲಕ್ಷದ ಅನುದಾನ, ಅದರಲ್ಲಿ 40 ಲಕ್ಷದ ಅನುದಾನವನ್ನು ಪ್ರಥಮದಿಂದ ಬಿಡುಗಡೆ ಮಾಡಿ ಕಾಮಗಾರಿ ಇವತ್ತು ಶಿಲಾನ್ಯಾಸ ಆಗಿದೆ. ಈ ಶಿಲಾನ್ಯಾಸ ಸಂದರ್ಭದಲ್ಲಿ ನಮ್ಮ ಹಿರಿಯರು ಸದಾಶಿವ ಉಳ್ಳಾಲರ ದಿವ್ಯಹಸ್ತದಲ್ಲಿ ಈ ಕಾರ್ಯಕ್ರಮವನ್ನು ಶಿಲಾನ್ಯಾಸವನ್ನು ಮಾಡಿದ್ದೇವೆ. ಅವರಿಗೆ ಅಭಿನಂದನೆ ಕೊಡುತ್ತಾ ಅವರು ಕೂಡ ಹಾಗೆ ನಮಗೆ ಹೆಚ್ಚಿನ ಸಹಕಾರ ಕೊಡುವವರು. ಸೋಮೇಶ್ವರ ಪುರಸಭೆ ವ್ಯಾಪ್ತಿಯಲ್ಲಿ ಆಗುವಂಥ ಈ ಕಾಮಗಾರಿಗೆ ಇವರು ನಮ್ಮ ಸದಸ್ಯರು ಹೇಳಿದ ಹಾಗೆ ಇಲ್ಲಿನ ನಾಗರಿಕರು ಮೊದಲಾಗಿ ಇದಕ್ಕೆ ನಮಗೆ ಸಪೋರ್ಟ್ ಕೊಡಬೇಕು. ರಸ್ತೆ ಯಾವ ರೀತಿ ಆಗಬೇಕಂತೇಳಿ ಅವರು ನಿಂತುಕೊಂಡು ನೋಡಿಕೊಂಡು ಮುತುವರ್ಜಿ ನೋಡಿಕೊಂಡು ಅದನ್ನು ಮಾಡುವಂತೆ ಅವರು ಸಹಕಾರ ಕೊಡಬೇಕು. ಅದೇ ರೀತಿ ಕೆಲಸ ಮಾಡೋ ಸಂದರ್ಭದಲ್ಲಿ ಅದನ್ನು ಒಂದಷ್ಟು ದಿನ ಕ್ಯೂರಿಂಗ್ಗೆ ಬಿಡಬೇಕಾಗ್ತದೆ, ಅದರಲ್ಲಿ ಕೂಡ ಅವರು ಸಹಕಾರ ಕೊಡಬೇಕು. ಅಂತೂ ಒಳ್ಳೆ ಉತ್ತಮವಾದ ರಸ್ತೆ ನಮ್ಮ ಉಚ್ಚಿಲ ಈ ಹೈವೇಯಿಂದ ಉಚ್ಚಿಲ ಬಟ್ಟಂಬಾಡಿಯವರೆಗೆ ಒಂದು ಅಗಲವಾದ ರಸ್ತೆ ನಿರ್ಮಾಣ ಆಗುವಲ್ಲಿ ಶಾಸಕರು ಕೂಡ ಹೆಚ್ಚಿನ ಮುತುವರ್ಜಿ ವಹಿಸಿದ್ದಾರೆ. ಅವರಿಗೂ ಕೂಡ ನಾನು ಸೋಮೇಶ್ವರ ವ್ಯಾಪ್ತಿಯ ವತಿಯಿಂದ ನಾನು ವಂದನೆ ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಮೂಡದ ಅಧ್ಯಕ್ಷರ ಸದಸ್ಯರು ಇವರಿಗೂ ವಂದನೆ ಅರ್ಪಿಸ್ತೇನೆ. ಅದೇ ರೀತಿ ಸೇರಿಕೊಂಡ ಎಲ್ಲರಿಗೂ ಕೂಡ ನಮ್ಮ ಸ್ಥಾಯಿ ಸಮಿತಿ ಅಧ್ಯಕ್ಷ ಪುರುಷೋತ್ತಮ ಇದ್ದಾರೆ, ನಮ್ಮ ಅಧ್ಯಕ್ಷ ಕಮಲಕ್ಕ ಇದ್ದಾರೆ, ಸದಸ್ಯರಾದ ದೀಪಕಣ್ಣ ಇದ್ದಾರೆ, ಎಲ್ಲರಿಗೂ ನಾನು ವಂದನೆಯನ್ನು ಅರ್ಪಿಸ್ತೇನೆ. ಮತ್ತೊಮ್ಮೆ ಶಾಸಕರಿಗೆ ಪ್ರೀತಿಯ ವಂದನೆ ಅರ್ಪಿಸಿದ್ದೇನೆ. ಧನ್ಯವಾದಗಳು.